ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಹೌದು. ಇವತ್ತು ನಾವೇನು ವಿಡಿಯೋ ಮಾಡ್ತಾ ಇದೀವಿ? ಹೋಮ್ ಟೂರ್. ಎಸ್, ತುಂಬಾ ದಿನದಿಂದ ನೀವು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದು ಹೋಮ್ ಟೂರ್ ವಿಡಿಯೋ ಮಾಡಿ ಅಂತ. ಕೆಲವರಂತೂ ಏನೋ ಬೇಜಾರು ಮಾಡ್ಕೊಂಡ್ಬಿಟ್ರು, ಇವ್ರು ಮಾಡ್ತಾನೋ ಇಲ್ಲ ಅಂತ. ಸೊ ಇವತ್ತು ಗಟ್ಟಿ ಮನಸ್ಸು ಮಾಡಿ ಟೈಮ್ ತಗೊಂಡು ಇವತ್ತೊಂದು ಹೋಮ್ ಟೂರ್ ವಿಡಿಯೋ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಸರಿಯಾಗಿ ಸ್ನೋ ಬೀಳ್ತಾ ಇದೆ, ನೀವು ನೋಡ್ತಾ ಇರ್ಬೋದು, ಮೇಲೆಲ್ಲ ಬೀಳ್ತಾ ಇದೆ. ಬಟ್ ಆದ್ರೂ ಅಷ್ಟೊಂದು ಚಳಿ ಆಗ್ತಾ ಇಲ್ಲ. ನಾನು ಜಾಕೆಟ್ ಹಾಕೊಳ್ದೆ ನಿಂತ್ಕೊಂಡಿರೋದು ನೋಡಿ ನೀವು ಅನ್ಕೋಬಹುದು. ಕೈ ಸ್ವಲ್ಪ ಫ್ರೀಸ್ ಆಗ್ತಾ ಇದೆ ಅಷ್ಟೇ. ನಾವು ಕಿಚನಲ್ಲಿ ತಗೊಂಡಿರೋದು ಟೌನ್ ಹೌಸ್. ಇದು ರೋ ಟೌನ್ ಹೌಸ್ ಅಂದ್ರೆ ಎಲ್ಲ ಮನೆಗಳು ಒಂದು ಸ್ವಲ್ಪ ಎಡ್ಜಸ್ ಅಂಡ್ ವಾಲ್ ಜಾಯಿನ್ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ಮನೆ. ಈ ಒಂದು ಏನು ಟ್ರಯಾಂಗಲ್ ಇದೆ ಇದು, ಮತ್ತೆ ಈ ಗರಾಜು, ಇದಿಷ್ಟು ನಮ್ಮ ಮನೆ. ಆ್ಯಂಡ್ ಆ ಪಕ್ಕದ್ದು ಗರಾಜ್ ಏನು ಕಾಣಿಸ್ತಾ ಇದೆ ಅದು ಆ ಕಾರ್ ನಿಂತಿರೋದು, ಬ್ಲ್ಯಾಕ್ ಕಾರು, ಅದು ಅವ್ರ ಪಕ್ಕದ ಮನೆಯವರು. ಸೊ ಈ ಥರ ಎಲ್ಲ ವಾಲ್ ಮತ್ತು ವಾಲ್ ಅಡ್ಜಸೆಂಟ್ ವಾಲ್ ಜಾಯಿನ್ ಆಗಿರುತ್ತೆ. ಸೊ ಇದು ಒಂಥರ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಥರ, ಅಂದರೆ ಇದೇ ಥರ ರೋ ಇನ್ನು ಬ್ಯಾಕ್ ಸೈಡಲ್ಲೂ ಇದೆ. ಸೊ ಇದೊಂದು ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೊತಾರೆ ಎಲ್ಲ ಇದನ್ನೆಲ್ಲ. ಸೊ ಬಟ್ ಆಬ್ವಿಯಸ್ಲಿ ಮನೆ ನಮ್ದು ಸ್ವಂತ. ಇದು ಈ ಇಡೀ ಒಂದು ಲೊಕ್ಯಾಲಿಟಿನ ಒಂದು ನೋಡ್ಕೊಳ್ಳೋದು ಒಂದು ಮ್ಯಾನೇಜ್ಮೆಂಟ್. ಸೊ ಇದು ಕಾಂಡೋ ಟೌನ್ ಹೌಸ್. ಫ್ರೀ ಹೋಲ್ಡ್ ಕೂಡ ಬರುತ್ತೆ. ಕಾಂಡೋ ಅಂತ ಹೇಳಿದ್ರೆ ಇವಾಗ ನಮಗೆ ಇಲ್ಲಿ ಇವಾಗ ಡ್ರೈವೇ ಅಲ್ಲಿ ಏನಾದರೂ ಇವಾಗ ತುಂಬ ಸ್ನೋ ಬಿದ್ದಾಗ ಅದೆಲ್ಲ ನಾವು ಕ್ಲೀನ್ ಮಾಡಬೇಕಾಗಿಲ್ಲ, ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ನಾವು ಮಂತ್ಲಿ ಮೇಂಟೆನೆನ್ಸ್ ಅಂತ ಕೊಡ್ತೀವಿ, ಸೊ ಅವರೇ ಕ್ಲೀನ್ ಮಾಡ್ತಾರೆ. ಆ್ಯಂಡ್ ನಾವು ಈ ಮನೆ ತಗೊಂಡಿದ್ದು ನಮ್ಮ ಕನ್ನಡ ರಿಯಾಲ್ಟರ್ ಡಿಸೋಜಾ ಅವರ ಹೆಲ್ಪ್ ತಗೊಂಡು. ಆಬ್ವಿಯಸ್ಲಿ ನಾನು ಅವ್ರ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಈ ವಿಡಿಯೋ ಅಲ್ಲಿ. ನೀವು ಇವಾಗ ಕೆನಡಾದಲ್ಲಿ ಮನೆ ತಗೋತೀರಾ ಫಸ್ಟ್ ಟೈಮ್ ಹೋಮ್ ಬಯರ್ ನೀವು ಅಂತ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ನೀವು ಅವರ ಹೆಲ್ಪ್ ತಗೊಳ್ಬೋದು. ವೆರಿ ನಾಲೆಜಬಲ್ ಹಾಗೆ ಎಕ್ಸ್ಪೀರಿಯನ್ಸ್ ಇರೋವಂಥ ರಿಯಾಲ್ಟರ್. ಖಂಡಿತವಾಗ್ಲೂ ನಿಮ್ಮನ್ನು ಒಂದು ರೈಟ್ ಡಿರೆಕ್ಷನ್ ಅಲ್ಲಿ ಗೈಡ್ ಮಾಡ್ತಾರೆ. ಸೊ ನೀವು ಮನೆ ತಗೊಳ್ಳೋಕ್ಕೆ ಅಥವಾ ಇರೋ ಮನೆನ ಮಾರಾಟ ಮಾಡಬೇಕು, ಇದಕ್ಕೆಲ್ಲ ರಿಯಾಲ್ಟರ್ ಹುಡುಕ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಡಿಸೋಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಮನೆ ಹೊರಗಡೆದಾಯಿತು. ಇನ್ನು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಇಲ್ಲಿ ಚಳಿ ಆಗ್ತಾ ಇದೆ. ಸೊ ಒಳಗಡೆ ಹೋಗೋಣ ಇವಾಗ, ಬನ್ನಿ. ಹಲೋ, ವೆಲ್ಕಮ್ ಟು ಅವರ್ ರೂಮ್. ಬನ್ನಿ ಒಳಗಡೆ, ಎಲ್ಲರೂ ಬನ್ನಿ. ರೇಯನ್ಶ್, ಎಲ್ಲರಿಗೆ ವೆಲ್ಕಮ್. ಎಲ್ಲರಿಗೆ ವೆಲ್ಕಮ್. ಲಾಸ್ಟ್ ನಾವು ಆಕ್ಚುಲಿ ನಮ್ಮ ಅಪಾರ್ಟ್ಮೆಂಟ್ ಟೂರು ನಾನು ಮಾಡಿದ್ದೆ. ಆಕ್ಚುಲಿ ನಾವು ಹಳೆ ಅಪಾರ್ಟ್ಮೆಂಟ್, ಅವಾಗ ನಾನು ಆಕ್ಚುಲಿ ಏನು ಗುಲಾಬ್ ಜಾಮೂನ್ ಎಲ್ಲ ಮಾಡಿದ್ವಿ, ಅದನ್ನೆಲ್ಲ ಇಟ್ಕೊಂಡು ವಿಡಿಯೋ ಮಾಡಿದ್ವಿ ಅಲ್ಲ ಬಾಬಾ. ಇಟ್ಸ್ ಸ್ಟಿಲ್ ನೊಸ್ಟಾಲ್ಜಿಕ್ ಆಗಿದೆ ಇನ್ನು. ಓಕೆ, ಸೊ ಇದು ಇವಾಗ ಮೇನ್ ಡೋರ್. ನಾವು ಒಳಗಡೆ ಬಂದಿದ್ದು. ಇಲ್ಲಿ ಬಂದಿದ ತಕ್ಷಣ ಈ ತರ ಒಂದು ಸ್ಪೇಸ್ ಇದೆ. ಇಲ್ಲಿ ಒಂದು ಮಿರರ್ ಇಟ್ಟಿದ್ದಾರೆ. ಇದು ಅವರೇ ಇಟ್ಟಿದ್ದು, ಹಳೆ ಓನರ್ಸ್ ಯಾರಿದ್ರು ಅವರೇ, ತೆಗ್ದಿಲ್ಲ ಅವರು, ಹಂಗೆ ಇಟ್ಬಿಟ್ಟಿದ್ದಾರೆ. ಅಂಡ್ ಇಲ್ಲಿ ನಾವು ಸದ್ಯ ಒಂದು ಸಣ್ಣದಾಗಿ ಒಂದು ಶೂ ರಾಕ್ ಇಟ್ಕೊಂಡಿದ್ವಿ. ಅಂಡ್ ಇಲ್ಲಿ ಪಕ್ಕದಲ್ಲಿ ಜಾಕೆಟ್ ಎಲ್ಲ ಹಾಕೊಳ್ಳೋಕೆ ಒಂದು ಜಾಗ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇಲ್ಲಿ ಬೇಕೇ ಬೇಕು, ಇವಾಗ ವಿಂಟರ್ ಬೇರೆ. ಸೊ ಹೊರಗಡೆ ಹೋಗ್ಬೇಕಾದ್ರೆ ನೆನಪಲ್ಲಿ ಇದನ್ನ ಹಾಕೊಂಡು ಹೋಗೋದು, ಬರ್ತಾ ಇಲ್ಲೇ ತೆಗ್ದಿಡಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಯಾವಾಗ್ಲೂ ಏನಾದ್ರು ಒಂದು ಇದ್ದೇ ಇರುತ್ತೆ, ಜಾಕೆಟ್ ಇಡಕ್ಕೆ ಒಂದು ಏನಾದ್ರು ಒಂದು ಸೆಕ್ಷನ್ ಇದ್ದೇ ಇರುತ್ತೆ ಇಲ್ಲಿ ಕೆನಡಾದಲ್ಲಿ ಮನೆಗಳಲ್ಲಿ. ಸೊ ಹಂಗೆ ಮುಂದೆ ಬಂದ್ರೆ ಇವಾಗ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ವಾಶ್ರೂಮ್ ಇದೆ. ಸೊ ಇದು ಪೌಡರ್ ರೂಮು, ಒಂದು ಗೆಸ್ಟ್ ವಾಶ್ರೂಮ್ ಅಂತ ಹೇಳ್ಬೋದು. ಸೊ ಹಂಗೆ ಮುಂದೆ ಬರ್ತಿದ್ದಂಗೆ ಇಲ್ಲಿ ಕೆಳಗಡೆ ಆಕ್ಚುಲಿ ಬೇಸ್ಮೆಂಟ್ ಇದೆ, ಅದನ್ನ ಆಮೇಲೆ ನೋಡೋಣ. ಹಾಗೆ ಪಕ್ಕದಲ್ಲಿ ಗರಾಜ್ ಕೂಡ ಇದೆ, ಅದನ್ನು ಆಮೇಲೆ ನೋಡೋಣ. ಇವಾಗ ಸದ್ಯ ಇಲ್ಲಿ ಸ್ಟೆಪ್ 4-5 ಸ್ಟೆಪ್ ಇದೆ, ಹತ್ಕೊಂಡು ಹೋದ್ರೆ ಲಿವಿಂಗ್ ಏರಿಯಾ ಬರುತ್ತೆ. ಲಿವಿಂಗ್ ಏರಿಯಾ ಸಿಂಪಲ್ ಆಗಿ ಇಟ್ಟಿದ್ದೀವಿ. ಏನು ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿ ಏನೇನೋ ಹಾಕಿ ಓವರ್ ಡೂ ಮಾಡಕ್ ಹೋಗಿಲ್ಲ. ಒಂದು ಸೋಫಾ, ಬ್ಲಾಕ್ ಕಲರ್ ಸೋಫಾ ಹಾಕಿದ್ದೀವಿ. ಅಂಡ್ ಒಂದು ಟಿವಿ ವಾಲ್ ಮೌಂಟ್ ಮಾಡಿದ್ದೀವಿ. ಇದೆಲ್ಲ ನಾನು ಶಾಪಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಆ ವಿಡಿಯೋನು ನಾನು ಶೇರ್ ಮಾಡಿದ್ದೆ. ಅಂಡ್ ಇದೆಲ್ಲ ನಮ್ದು ಏನು ಅಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅದನ್ನೇ ಎಲ್ಲ ಇಲ್ಲಿ ತಂದು ಮೂವ್ ಮಾಡಿದೀವಿ ಅಷ್ಟೇ. ಅಂಡ್ ಇಲ್ಲೊಂದು ಸೆಂಟರ್ ಟೇಬಲ್ ಹಾಕಿದ್ದೀವಿ, ಕಾರ್ಪೆಟ್ ಹಾಕಿ. ಅಂಡ್ ಈ ಕಡೆ ನಮ್ಮ ಬಾಲ್ಕನಿ ಇದೆ.
ಆಬ್ವಿಯಸ್ಲಿ ವಿಂಟರಲ್ಲಿ ನೋ ಯೂಸ್, ನಾವು ಹೋಗೋದು ಇಲ್ಲ, ಅದು ಓಪನ್ ಆಗಲ್ಲ, ಯಾವಾಗಲೂ ಕ್ಲೋಸ್ ಆಗೇ ಇರುತ್ತೆ. ನೀವು ನೋಡ್ತಾ ಇದ್ರಿ ಎಲ್ಲ ಸ್ನೋ ಬಿದ್ದು ಸ್ನೋ ಅಲ್ಲೇ ಮುಳುಗೋಗಿದೆ. ಹಂಗೆ ನೀವು ಇಲ್ಲಿ ಮುಂದೆ ಬಂದ್ರೆ ಇಲ್ಲೊಂದು ಫೋಟೋ ಫ್ರೇಮ್ ಹಾಕಿದೀನಿ, ಬಟ್ ಅದರಲ್ಲಿ ಏನೂ ಇಲ್ಲ ಇವಾಗ ಸದ್ಯಕ್ಕೆ, ಬಿಕಾಸ್ ನಮ್ಗೆ ಇನ್ನೂ ಟೈಮ್ ಸಿಕ್ಕಿಲ್ಲ. ನಾನು ಅದಕ್ಕೆಲ್ಲ ನಮ್ಮ ಫ್ಯಾಮಿಲಿ ಫೋಟೋ ಹಾಕಬೇಕು, ಎಲ್ಲ ಅಪ್ಪ ಅಮ್ಮಂದು, ಮಾವಂದು, ಅಕ್ಕ ಅವ್ರದ್ದೆಲ್ಲಾರ್ದು ಜೊತೆಗಿರೋ ಒಂದು ಫ್ಯಾಮಿಲಿ ಫೋಟೋ ಎಲ್ಲಾರ್ದು ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕಿರೋದು. ಬಟ್ ಇನ್ನ ಫೋಟೋ ಪ್ರಿಂಟ್ ಮಾಡ್ಸೋಕ್ಕೆ ಟೈಮ್ ಆಗಿಲ್ಲ, ಮಾಡಿಸ್ಬೇಕು. ಹಂಗೆ ಮುಂದೆ ಬಂದ್ರೆ ಇದು ನಮ್ಮ ಡೈನಿಂಗ್ ಏರಿಯಾ. ಅಂಡ್ ಯೂಶಲಿ ಇಲ್ಲೆಲ್ಲ ಮನೆಗಳಲ್ಲಿ ಅಂದ್ರೆ ಈಗ ಟೌನ್ ಹೌಸ್ ಆದ್ರೆ ಅಲ್ಲಿ ಡೈನಿಂಗ್ ಏರಿಯಾ ಅಷ್ಟೊಂದು ಸ್ಪೇಷಿಯಸ್ ಆಗಿರಲ್ಲ, ಒಂದ್ ಸ್ವಲ್ಪ ಜಾಗ ಇರುತ್ತೆ, ಸರಿಯಾಗಿ ಡೈನಿಂಗ್ ಟೇಬಲ್ ಇಟ್ಕೊಳ್ಳೋಕೆ ಜಾಗ ಇರಲ್ಲ. ಬಟ್ ನಮಗೆ ಈ ಮನೆಯಲ್ಲಿ ಸ್ಪೇಷಿಯಸ್ ಆಗಿ ಡೈನಿಂಗ್ ಏರಿಯಾ ಸಿಕ್ಕಿದೆ, ಎಷ್ಟು ದೊಡ್ಡ ಟೇಬಲ್ ಬೇಕಿದ್ರು ಹಾಕೋಬಹುದು. ಸೊ ನಮ್ಗೆ ಅದು ತುಂಬಾ ಖುಷಿ ಆಯ್ತು, ಇಲ್ಲಿ ಒಂದು ಡೈನಿಂಗ್ ಏರಿಯಾ ಕರೆಕ್ಟ್ ಆಗಿರೋದು. ಅಂಡ್ ಹಾಗೆ ಇಲ್ಲಿ ಒಂದು ಫ್ಯಾನ್ ಬೇರೆ ಕೊಟ್ಟಿದ್ದಾರೆ, ಫ್ಯಾನ್ ಅಂಡ್ ಅದರಲ್ಲಿ ಲೈಟ್ ಬೇರೆ ಇದೆ. ಇಲ್ಲಿ ಯೂಶಲಿ ಎಲ್ಲೂ ಫ್ಯಾನ್ ಆಗ್ಲಿ, ಫ್ಯಾನ್ ಇರೋದಿಲ್ಲ ಇಲ್ಲಿ ಯಾವ ಮನೆಯಲ್ಲೂ. ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಒಂದು ಫ್ಯಾನ್ ಜೊತೆ ಲೈಟ್ ಕೊಟ್ಟಿದ್ದಾರೆ. ಸೊ ಎನಿವೇಸ್ ನಾವು ಅದನ್ನ ಯೂಸ್ ಮಾಡಲ್ಲ. ಇವಾಗ ಲೈಟ್ ಆನ್ ಮಾಡಕ್ ಹೋಗಿ ಫ್ಯಾನ್ ಆನ್ ಆಗ್ಬಿಡ್ತು ಅಷ್ಟೇ. ನಾನು ಈ ಫ್ಯಾನ್ ಯೂಸೇ ಮಾಡಿಲ್ಲ ಇಲ್ಲಿ ತನಕ ಒಂದ್ಸರಿನು. ಅಂಡ್ ಇದು ಹೊಸ ಮನೆ ಅಲ್ಲ, ಇದೇನು ನ್ಯೂಲಿ ಬಿಲ್ಟ್ ಹೌಸ್ ಅಲ್ಲ, ಡೆಫಿನೆಟ್ಲಿ ಇದು ಸ್ವಲ್ಪ ಹಳೆ ಮನೆ. ಅಂಡ್ ಈ ಮನೆಯಲ್ಲಿ ಇದ್ದಿದ್ದು ಹಳೆ ಓನರ್ಸ್ ಕೆನಡಿಯನ್ಸೇ. ಇಲ್ಲಿ ಅವ್ರಿಗೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಈ ಕೆನಡಿಯನ್ಸ್ಗೆ ಅವರು ತುಂಬಾ ಬ್ರೈಟ್ ಲೈಟ್ ಇಷ್ಟಪಡಲ್ಲ, ಅವರು ಒಂದ್ ಸ್ವಲ್ಪ ಡಿಮ್ ಲೈಟ್ ಅಲ್ಲಿ ಇರಕ್ಕೆ ಇಷ್ಟಪಡ್ತಾರೆ. ಸೊ ನಾವು ಫಸ್ಟ್ ಇವಾಗ ಈ ಮನೆ ತಗೊಂಡಾಗ ಇಲ್ಲಿ ಯಾವುದೇ ಲೈಟ್ ಇರ್ಲಿಲ್ಲ, ಈ ಲಿವಿಂಗ್ ಏರಿಯಾಲಿ ಒಂದೇ ಒಂದು ಲೈಟು ಇದ್ದಿಲ್ಲ. ಒಂದು ಲ್ಯಾಂಪ್ ಇಟ್ಕೊಂಡಿದ್ರು ಅವರು, ಸ್ಟ್ಯಾಂಡಿಂಗ್ ಲ್ಯಾಂಪ್. ಅಂಡ್ ಆ ಒಂದು ನಾನು ಅವಾಗಲೇ ತೋರಿಸಿದೆ ಫ್ಯಾನ್ ಅಲ್ಲಿರೋ ಲೈಟ್, ಅದು ಬಿಟ್ರೆ ಈ ಹಾಲ್ ಅಲ್ಲಿ ಲಿವಿಂಗ್ ಏರಿಯಾಲಿ ಒಂದೇ ಒಂದು ಲೈಟ್ ಇರ್ಲಿಲ್ಲ. ಕಿಚನ್ ಅಲ್ಲಿ ಆ ಲೈಟ್ ಇತ್ತು, ಅದ್ ಬಿಟ್ರೆ ಯಾವ ಲೈಟ್ಸು ಇರ್ಲಿಲ್ಲ. ಸೊ ನಾವು ಇವಾಗ ಬಂದ ಮೇಲೆ ನಾವೇ ಆಕ್ಚುಲಿ ಇದೆಲ್ಲ ಪಾಟ್ ಲೈಟ್ಸ್ ಹಾಕಿರೋದು. ನನಗೆ ಬ್ರೈಟ್ ಆಗಿರ್ಬೇಕು ಮನೆ, ಕತ್ಲೆ ಇದ್ರೆ ನನಗೆ ಇಷ್ಟ ಆಗಲ್ಲ. ಸೊ ನಾನು ಎಲ್ಲ ಈ ಪಾಟ್ ಲೈಟ್ಸ್ ಎಲ್ಲ ನಾವೇ ಹಾಕ್ಸಿದ್ದು. ಅಂಡ್ ಪೇಂಟ್ ಕೂಡ ಗ್ರೀನ್ ಕಲರ್ ಪೇಂಟ್ ಇತ್ತು ಇದು ಮುಂಚೆ, ಅದು ಇನ್ನ ಒಂದ್ ಸ್ವಲ್ಪ ಡಾರ್ಕ್ ಕಾಣೋ ತರ ಮಾಡ್ತಾ ಇತ್ತು ಮನೇನ. ಸೊ ಹಾಗಾಗಿ ನಾವೇ ಪೇಂಟ್ ಕೂಡ ನಾವೇ ಚೇಂಜ್ ಮಾಡಿದ್ದು, ಗ್ರೀನ್ ಕಲರ್ ಇಂದ ಒಂಥರ ಲೈಟ್ ಗ್ರೇ ಹಾಕಿದ್ವಿ. ಡೆಫಿನೆಟ್ಲಿ ಬೇರೆ ಯಾರನ್ನು ಕರ್ದಿಲ್ಲ ಪೇಂಟರ್ಸ್ ಅನ್ನ, ಬರ್ತಾರೆ, ಬರಲ್ಲ ಅಂತ ಏನೂ ಇಲ್ಲ, ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಹೊರಗಡೆಯಿಂದ ಪೇಂಟರ್ಸ್ ಅನ್ನೆಲ್ಲ ಕರೆದು ಮಾಡಿದ್ರೆ. ಸೊ ಇಲ್ಲಿ ಏನಿದ್ರು DIY ನೀವೇ ಮಾಡಿ, ಏನ್ ಬೇಕಿದ್ರು ಕಾರ್ಪೆಂಟ್ರಿ ಇಂದ ಹಿಡಿದು ಪೇಂಟಿಂಗ್ ಆಗಿರ್ಬೋದು, ಏನೇ ಆದ್ರೂ ನಾವೇ ಮಾಡ್ಬೋದು. ಸೊ ನಾನು ಮತ್ತೆ ಇವರು ಇಬ್ರು ಸೇರ್ಕೊಂಡು ಪೇಂಟ್ ಕಲರ್ನ ಚೇಂಜ್ ಮಾಡಿದ್ವಿ. ಸೊ ಒಂದ್ ಸ್ವಲ್ಪ ಅದಿನ್ನ ಒಂದ್ ಸ್ವಲ್ಪ ಬ್ರೈಟ್ ಆಯ್ತು ಮನೆ ಅದರಿಂದಾನು. ಸೊ ನಿಮ್ಗೆ ಏನಾದ್ರು ನಿಮ್ಮ ಮನೆಯಲ್ಲೂ ಏನಾದ್ರು ಪೇಂಟಿಂಗ್ ಮಾಡ್ಬೇಕು ಅಂತ ಇದ್ರೆ ಹೇಳಿ, ಚೆನ್ನಾಗಿ ಮಾಡಿದೀವಲ್ವಾ. ಏನು ಗೊತ್ತಾಗ್ತಾ ಇಲ್ಲ, ಯಾರೋ ನಾವೇ ಮಾಡಿರೋ ಅಂತ ಗೊತ್ತಾಗ್ತಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇದು ಒಂದು ನಮ್ಮ ಸಣ್ಣ ಕಿಚನ್. ಈ ಮನೆ ತುಂಬಾ ಸ್ಪೇಷಿಯಸ್ ಆಗೇ ಇದೆ, ಬಟ್ ಈ ಕಿಚನ್ ನನ್ಗೆ ಒಂದ್ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನ್ನಿಸ್ತು. ಒಂದ್ ಸ್ವಲ್ಪ, ತುಂಬಾ ಅಲ್ಲ, ಒಂದ್ ಸ್ವಲ್ಪ. ಸ್ಟೋರೇಜ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲ ಫುಲ್ ಸ್ಟೋರೇಜ್ ಇದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಸ್ಟೋರೇಜ್ಗೆ ಏನು ಇಶ್ಯೂ ಇಲ್ಲ. ಅಂಡ್ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಆಬ್ವಿಯಸ್ಲಿ ಸ್ಟವ್ ಇದ್ದೇ ಇರುತ್ತೆ, ಫ್ರಿಡ್ಜ್ ಇರುತ್ತೆ, ಅದು ಬೈ ಡಿಫಾಲ್ಟ್ ಆಗಿ ಇದ್ದೇ ಇರುತ್ತೆ. ಅಂಡ್ ಈವನ್ ಡಿಶ್ ವಾಷರ್ ಅಂಡ್ ಈವನ್ ವಾಷಿಂಗ್ ಮಿಷಿನ್, ಡ್ರೈಯರ್, ಅದನ್ನೆಲ್ಲ ಬೈ ಡಿಫಾಲ್ಟ್ ಆಗಿ ಇರುತ್ತೆ. ಅದೆಲ್ಲ ನಾವು ತಗೋಬೇಕಾಗಿಲ್ಲ ಹೊಸದಾಗಿ, ಅಕಸ್ಮಾತ್ ತುಂಬಾ ಹಳೇದಾಗಿ ತಗೋಬೇಕು. ಬಟ್ ನಮ್ದು ಇದು ಸ್ಟವ್ ಎಲ್ಲ ಓಕೆ, ಚೆನ್ನಾಗಿತ್ತು, ನಾವೇನು ಚೇಂಜ್ ಮಾಡಕ್ ಹೋಗಿಲ್ಲ. ಅಂಡ್ ಹಂಗೆ ನೀವು ಮುಂದೆ ಬಂದ್ರೆ ಇಲ್ಲಿ ವಾಷಿಂಗ್ ಮಿಷನ್, ಡ್ರೈಯರು ಇಲ್ಲೇ ಇದೆ, ಕಿಚನ್ ಅಲ್ಲೇ ಇದೆ.
ಇಲ್ಲಿ ಕೆನಡಾಲಿ ಎಲ್ಲೂ ಕಿಚನ್ ಅಲ್ಲಿ ಇರೋದಿಲ್ಲ, ಏನು ನಮ್ಮ ಲಾಂಡ್ರಿ ಕಿಚನ್ ಅಲ್ಲಿ ಇಟ್ಟಿರಲ್ಲ. ಬಟ್ ಇವ್ರು ಇಟ್ಟಿದ್ದಾರೆ. ಅದೇನಕ್ಕೆ ಅಂದ್ರೆ ಈ ಹಳೆ ಓನರ್ ಇಲ್ಲಿ ಇಟ್ಟಿರೋದು ತಂದು, ಕೆಳಗಡೆನೆ ಇತ್ತಂತೆ ಇದು. ಬಟ್ ಅವರು ಕೆಳಗಡೆ ಅದು ಬೇರೆ ಏನೋ ಇನ್ಸ್ಟಾಲ್ ಮಾಡಿದ್ದಾರೆ, ಲೈಕ್ ವಾಟರ್ ಸಾಫ್ಟ್ನರ್ ಆತರ ಏನೋ. ಸೊ ಆ ಟೈಮಲ್ಲಿ ಅವರು ಇಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ತಂದು ಇಟ್ಬಿಟ್ಟಿದ್ದಾರೆ. ನಮ್ಗೂ ಓಕೆ ಅನ್ನಿಸ್ತು. ನಮ್ಗೇನು ಬೇಸ್ಮೆಂಟ್ ಹೋಗೋ ಕೆಲಸನೇ ಇರಲ್ಲ, ಇಲ್ಲಾಂದ್ರೆ ವಾಷಿಂಗ್ಗೋಸ್ಕರನೇ ಬೇಸ್ಮೆಂಟ್ಗೆ ಹೋಗ್ಬೇಕಾಗುತ್ತೆ. ಇಲ್ಲೆಲ್ಲಾ ಕಡೆ ವಾಷಿಂಗ್ ಮಿಷಿನ್ ಡ್ರೈಯರ್ ಎಲ್ಲ ಬೇಸ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಕೆಳಗಡೆ ಹೋಗ್ಬೇಕಾಗುತ್ತೆ. ನನಗೇನೋ ಓಕೆ ಇಲ್ಲೇ ಇರ್ಲಿ ಅಂತ ಅನ್ನಿಸ್ತು. ಸೊ ನಾವೇನು ಚೇಂಜ್ ಮಾಡಕ್ ಹೋಗಿಲ್ಲ, ಕಿಚನ್ ಅಲ್ಲೇ ಇದೆ ಇವಾಗ. ಸೊ ಲಿವಿಂಗ್ ಏರಿಯಾ ಮತ್ತೆ ಕಿಚನ್ ಆಯ್ತು. ಇನ್ನು ನಾವು ನೆಕ್ಸ್ಟ್ ಅಪ್ಸ್ಟೇರ್ಸ್ ಹೋಗೋಣ. ಇದು ನಮ್ದು 3 BHK. ಸೊ 3 ರೂಮು ಮೇಲ್ಗಡೆನೆ ಇದೆ. ಬನ್ನಿ, ಇಲ್ಲಿ ಒಂದು 3 ಫೋಟೋ ಹಾಕಿದೀವಿ. ಇದು ರೇಯಾನ್ಶು ಚಿಕ್ಕದಿರ್ಬೇಕಾದ್ರದು, 5 months ಬೇಬಿ ಇದ್ದಾಗದು. ಅಂಡ್ ಇದೊಂದು ನಮ್ಮ ಫೋಟೋ, ಇದು ಇವಾಗದ ಒಂದು ಫೋಟೋ. ಅಂಡ್ ಇಲ್ಲಿ 3 ಈ ತರ ಶೋ ಪೀಸ್ ಇಡಕ್ಕೆ ಏನೋ ಕೊಟ್ಟಿದ್ರು. ನಾವು ಶೋ ಪೀಸ್ ಎಲ್ಲ ಏನೇನೋ ಹುಡ್ಕೊಂಡೆಲ್ಲ ಹೋಗಿಲ್ಲ, ಸುಮ್ಮನೆ ಇವಾಗ ಸದ್ಯ ಒಂದು 3 ಪ್ಲಾಸ್ಟಿಕ್ ಹಿಂಗೆ ಫ್ಲವರ್ಸ್ ಹಂಗೆ ಇಟ್ಬಿಟ್ಟಿದೀನಿ. ಹಂಗೆ ನೀವು ಮೇಲ್ ನೋಡಿದ್ರೆ ಅದು ರೂಫ್ ಕಾಣಿಸುತ್ತೆ ನಿಮ್ಗೆ. ಅಲ್ಲಿಂದ ಇವಾಗ ರಾತ್ರಿ ಆಗ್ತಾ ಬಂತು. ರಾತ್ರಿ ಆಗಿಲ್ಲ, ಗಂಟೆ ಆಗಿರೋದ್ರಿಂದ 4:45. ಬಟ್ ಆಲ್ರೆಡಿ ಡಾರ್ಕ್ ಆಗಿದೆ, ಇವಾಗ ವಿಂಟರ್ ಅಲ್ವಾ, ಸೊ ಫುಲ್ ಡಾರ್ಕ್ ಆಗ್ಬಿಟ್ಟಿದೆ. ಸೊ ಇವಾಗ ಏನಷ್ಟೊಂದು ಲೈಟ್ ಬೀಳ್ತಾ ಇಲ್ಲ ಅಂದ್ರೆ ಡೇ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿಂದ ಇಲ್ಲಿ ಲೈಟ್ ಬೀಳುತ್ತೆ. ಅಂಡ್ ಇಲ್ಲಿ ಹಿಂಗೆ ಬರ್ತಿದ್ದಂಗೆ ಇಲ್ಲಿ ವಾಲ್ಗೆ, ಒಂದು ಮೇನ್ ವಾಲ್ಗೆ ಮಿರರ್ ಹಾಕ್ಬಿಟ್ಟಿದೀನಿ. ಆಬ್ವಿಯಸ್ಲಿ ನಾವು ಚೆನ್ನಾಗಿ ರೆಡಿ ಆದಾಗೆಲ್ಲ ಮೇಲಿಂದ ಕೆಳಗಡೆ ಫುಲ್ ನೋಡ್ಕೋಬೇಕು. ಸಾರಿ ಎಲ್ಲ ಆಗ್ತಾಗ ಅಂದ್ರೆ ಒಂದು ಲಾಂಗ್ ಮಿರರ್ ಬೇಕಾಗುತ್ತೆ, ಅದಕ್ಕೆ ಇಲ್ಲೊಂದು ಮಿರರ್ ಹಾಕ್ಬಿಟ್ಟಿದೀನಿ ಇರ್ಲಿ ಅಂತ. ಅಂಡ್ ಇಲ್ಲಿ ಪಕ್ಕದಲ್ಲಿ ಇದೊಂದು ರೂಮು. ಬನ್ನಿ, ಈ ರೂಮ್ ಅನ್ನ ನಾವು ಸದ್ಯಕ್ಕೆ ಮಾಸ್ಟರ್ ಬೆಡ್ರೂಮ್ ತರಾನೇ ಯೂಸ್ ಮಾಡ್ತಾ ಇದೀವಿ. ಇದೆಲ್ಲ ಕಾರ್ಪೆಟ್ ಇದೆ ಇಲ್ಲಿ, ಬರೀ ಫ್ಲೋರ್ ಇಲ್ಲ, ಕಾರ್ಪೆಟ್ ಇದೆ. 2 ರೂಮ್ ಅಲ್ಲಿ ನಮ್ದು ಕಾರ್ಪೆಟ್ ಇದೆ, 1 ರೂಮ್ ಅಲ್ಲಿ ಕಾರ್ಪೆಟ್ ಇಲ್ಲ, ಆ ತರ ಇದೆ ಇದು. ಬೆಡ್ ಹಾಕೊಂಡಿದೀವಿ, ನಾರ್ಮಲ್ ಕಿಂಗ್ ಸೈಜ್ ಬೆಡ್. ಅಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಹಾಕಿದೀನಿ. ಇಲ್ಲಿ ನನಗೆ ಕನ್ನಡ ಸಂಘ ಟೊರೊಂಟೊ ಇಂದ ಸಿಕ್ಕಿರುವಂತ ಈ ಮೆಮೆಂಟೋನ ಇಟ್ಟಿದ್ದೀನಿ. ಕೆಳಗಡೆ ಎಲ್ಲೂ ಜಾಗ ಇರ್ಲಿಲ್ಲ ಇಡಕ್ಕೆ, ಸೊ ಇಲ್ಲಿ ರೂಮಲ್ಲೇ ಇಟ್ಟಿದ್ದೀನಿ. ಎದ್ದಿದ ತಕ್ಷಣ ಕಾಣ್ಲಿ, ಇದು ನೋಡಿ ಇನ್ನ ಒಂದ್ ಸ್ವಲ್ಪ ಇನ್ಸ್ಪೈರ್ ಆಗಿ, ಇನ್ನ ಏನಾದ್ರು ಮುಂದೆ ಇನ್ನ ಬೆಳೆಯಕ್ಕೆ, ಡೆವಲಪ್ ಆಗಕ್ಕೆ ಇನ್ನ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಸಿಗ್ಲಿ ಇದರಿಂದ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಮುಂದೆನೆ, ಎದ್ದಿದ ತಕ್ಷಣ ಕಾಣೋ ತರ. ಇದ್ರಲ್ಲಿ ನೋಡ್ತಾ ಇದ್ರೆ ಇದು ಕನ್ನಡ ಸಂಘ ಟೊರೊಂಟೊ ಇಂದ ಸಿಕ್ಕಿದ್ದು. ನನ್ನ ಹೆಸರು ಹಾಕಿ ಶ್ರೀಮತಿ ಪ್ರಜ್ಞಾ ಜೈನ್ ಅಂತ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ನಮ್ಮ ಹೋದ ವರ್ಷದ ಕನ್ನಡ ಸಂಘದ ಏನೋ ಪ್ರೆಸಿಡೆಂಟ್ ಆಗಿದ್ರು ಅವರು. ನನಗೆ ತುಂಬಾ ಇಷ್ಟ, ಇದು ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ, ದೊಡ್ಡದಾಗಿದೆ, ಎಷ್ಟು ಬೇಕಾದ್ರೂ ಇಟ್ಕೋಬಹುದು, ಏನೂ ತೊಂದರೆ ಇಲ್ಲ. ಸದ್ಯಕ್ಕೆ ಅದು ತುಂಬಾ ಓಪನ್ ಮಾಡೋದು ಬೇಡ, ಅಷ್ಟು ನೀಟ್ ಆಗಿಲ್ಲ. ನೆಕ್ಸ್ಟ್ ರೂಮ್ ಹೋಗೋಣ. ಇದ್ರ ಪಕ್ಕದಲ್ಲಿ ಇಲ್ಲೇ ಇನ್ನೊಂದು ರೂಮ್ ಇದೆ, ಪ್ಲೇನ್ ಸಿಂಪಲ್ 1 more ರೂಮ್ ಅಷ್ಟೇ. ಇದು ನಮ್ದು ಹಳೆ ಮನೇಲಿ ಬೆಡ್ ಇತ್ತು, ಅದನ್ನ ಇಲ್ಲಿ ತಂದು ಹಾಕಿದೀವಿ. ಅಂಡ್ ನಾನು ಇದನ್ನ ನನ್ನ ಆಫೀಸ್ ಅಂದ್ರೆ ನನ್ನ ವರ್ಕ್ ಸ್ಪೇಸ್ ತರ ಯೂಸ್ ಮಾಡ್ತಾ ಇದ್ದೀನಿ. ನಂದು ವರ್ಕ್ ನಾನು ಇಲ್ಲೇ ಕುತ್ಕೊಂಡು ಕೆಲಸ ಮಾಡೋದು, ಅಷ್ಟೇ. ಅಂಡ್ ಅಲ್ಲಿ ಒಂದು ಸಿಂಪಲ್ ಆಗಿ ಒಂದು ಇದು ಹಾಕೊಂಡಿದೀನಿ. ಶಿ ಬಿಲೀವ್ ಶಿ ಕುಡ್ ಸೊ ಶಿ ಡಿಡ್ ಅಂತ. ಅದು ಒಂದೊಂದ್ಸರಿ ಏನೋ ಕೆಲಸ ಬೇಡ, ಸಾಕು, ಬಿಟ್ಬಿಡೋಣ ಅಂತ ಅನ್ಸುತ್ತಲ್ಲ, ತಲೆ ಕೆಟ್ಟು ಒಂದೊಂದ್ಸರಿ ಇದಾದಾಗ ಅದನ್ನ ಓದಿದ್ರೆ ಓಕೆ ಬೇಕು ಮಾಡ್ಬೇಕು ಅಂತ ಇನ್ಸ್ಪೈರ್ ಆಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲೇ ಹಾಕೊಂಡ್ಬಿಟ್ಟಿದೀನಿ, ನೋಡ್ತಾ ಇರುವಂತ. ಬಟ್ ಅದೆಲ್ಲ ಸುಮ್ಮನೆ ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಅದಾದ್ರ ಪಾಡಿಗೆ ಆಗುತ್ತೆ, ಅಂತದೆಲ್ಲ ನೋಡಿದ ತಕ್ಷಣ ಇನ್ಸ್ಪೈರ್ ಆಗೋದಿಲ್ಲ. ಅಂಡ್ ಇದು ಬೆಡ್ಡು ನನಗೆ ಕೆಲಸ ಮಾಡಿ ಮಾಡಿ ಸುಸ್ತಾದಾಗ ಮಲ್ಕೋಬೇಕು, ಒಂದ್ ಸ್ವಲ್ಪ ಕಮ್ಮಿ ಇದೆ ಕೆಲಸ ಅಂತ ಅನ್ಸಿದಾಗ ಒಂದೊಂದ್ಸರಿ ಅಲ್ಲಿಂದ ಹಂಗೆ ಇಲ್ಲಿ ಬಂದು ಮಲ್ಕೊಂತೀನಿ ಹೆಡ್ಫೋನ್ ಹಾಕೊಂಡೇನೆ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಅಂಡ್ ಇಲ್ಲೂ ಒಂದು ಸಣ್ಣದು ಒಂದು ವಾರ್ಡ್ರೋಬ್ ಇದೆ, ಸ್ಟೋರೇಜು. ಅಂಡ್ ಇಲ್ಲಿ ಓಪನ್ ಮಾಡಲ್ಲ, ಅವರು ವಿಡಿಯೋ ಮಾಡ್ತಾ ಇರೋರು ಬೇಡ ಮಾಡಬೇಡ ಅಂತ ಹೇಳ್ತಾ ಇದಾರೆ. ಸೊ ಇರ್ಲಿ, ಅವ್ರ ಪ್ರೈವಸಿ ನಾವು ಅವ್ರಿಗೆ ಬಿಟ್ಕೊಡ್ತಾ ಇದೀವಿ, ತೆಗಿತಾ ಇಲ್ಲ ನಾನು. ಅದು ಅವ್ರು ಯೂಸ್ ಮಾಡ್ತಾ ಇದಾರೆ, ಅವ್ರದ್ದು ಏನೋ ವಾರ್ಡ್ರೋಬ್ ಅವ್ರದ್ದೆಲ್ಲ ಕ್ಲೋತ್ಸ್ ಇಟ್ಕೊಂಡಿದ್ದಾರೆ ಅಷ್ಟೇ. ನೀವು ಹಂಗೆ ಬಂದ್ರೆ ಇವಾಗ ಇದು ಇಲ್ಲೊಂದು ಡೋರ್ ಕಾಣಿಸ್ತಾ ಇದೆ, ಇದು ವಾಶ್ರೂಮ್. ಇದು ಮೇನ್ ಬಾತ್ರೂಮ್. ಬಾತ್ ಟಬ್ ಇದೆ, ಮತ್ತೆ ಇದೆಲ್ಲ ಹೇಳ್ಬೇಕಾಗಿಲ್ಲ, ಆಬ್ವಿಯಸ್ಲಿ ಕಮೋಡ್ ಇದೆ, ಸಿಂಕ್ ಇದೆ, ಇದು ನಾನೇ. ಆ್ಯಂಡ್ ಒಂದು ಎಕ್ಸ್ಟ್ರಾ ಇಲ್ಲೂ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ, ಎನಿಥಿಂಗ್ ಸ್ಟೋರ್ ಮಾಡೋಕ್ಕೆ ಈ ಥರ. ಇದು ಮೇನ್ ಬಾತ್ರೂಮ್, ಕೆಳಗಡೆ ಪೌಡರ್ ರೂಮ್ ಅಂತ ಒಂದು. ಆ್ಯಂಡ್ ಇದು ಮೇನ್ ವಾಶ್ರೂಮ್ ಅಷ್ಟು. ಇನ್ನು ನೆಕ್ಸ್ಟ್ 3ನೇ ಬೆಡ್ರೂಮ್ ಇರೋದು ನಾವು 4 ಸ್ಟೆಪ್ ಮೇಲೆ ಹೋಗ್ಬೇಕು, 3rd ಲೆವೆಲಲ್ಲಿದೆ. ಇದು 3rd ಬೆಡ್ರೂಮ್. ಸದ್ಯ ಬೆಡ್ ಎಲ್ಲ ಏನು ಹಾಕಿಲ್ಲ ಇಲ್ಲಿ. ಇದು ಇವರು ವರ್ಕ್ ಸ್ಪೇಸ್ ತರ ಯೂಸ್ ಮಾಡ್ತಾ ಇದ್ದಾರೆ, ನಮ್ಮ ಯಜಮಾನ್ರು ವಿಡಿಯೋ ಮಾಡ್ತಾ ಇದ್ದಾರೆ, ದೀಪಕ್ ಜೈನ್ ಅಂತ.
ಅವ್ರದ್ದು ವರ್ಕ್ ಸ್ಪೇಸ್ ಇದು. ಜೊತೆಗೆ ನಮ್ಮ ದೇವರನ್ನು ನಾವಿಲ್ಲಿ ಇಟ್ಟಿದ್ದೀವಿ, ದೇವರದು ಮಂಟಪ. ಯಾಕಂತ ಹೇಳಿದ್ರೆ ದೇವರು ಎಲ್ಲರಿಗಿಂತ ಮೇಲೆ ಲೆವೆಲಲ್ಲಿ ಇರಲಿ ಅಂತ, ಅವ್ರಿಗಿಂತ ಮೇಲ್ಗಡೆ ಲೆವೆಲಲ್ಲಿ ಏನು ಬೇಡ ಇರ್ತಿತ್ತು. ಇದು ಈ ರೂಮ್ ಅಲ್ಲಿ ಈ ಕಾರ್ಪೆಟ್ ಏನೂ ಇಲ್ಲ, ವುಡನ್ ಫ್ಲೋರಿಂಗ್ ಇದೆ. ನಮ್ ಕೆಳಗಡೆ 2 ಇರೋದು ಬೆಡ್ರೂಮು ಕಾರ್ಪೆಟ್ ಇದೆ. ಈ ರೂಮ್ ಅಲ್ಲಿ ವುಡನ್ ಫ್ಲೋರಿಂಗ್, ನಾರ್ಮಲ್ ಫ್ಲೋರಿಂಗ್ ಇದೆ. ಅಂಡ್ ಇದಕ್ಕೆ ನಾವಿನ್ನೂ ಬೆಡ್ ಹಾಕಿಲ್ಲ, ಇದ್ದಿದ್ದ ಬೆಡ್ರೂಮ್ ಸುಮ್ಮನೆ ಹಂಗೆ ಇಟ್ಬಿಟ್ಟಿದೀವಿ ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು. ಅಂಡ್ ಈ ಸ್ಪೇಸ್ ಏನಿದೆ ಇದು ವಾಕಿಂಗ್ ಕ್ಲಾಸೆಟ್ ಆಕ್ಚುಲಿ, ಬಟ್ ಅವರು ಎಲ್ಲ ಕಿತ್ಬಿಟ್ಟಿದ್ದಾರೆ ಅದನ್ನ. ನಮ್ಮ ಹಳೆ ಮನೆಯಲ್ಲಿ ಹಳೆ ಓನರ್ಸ್ ಯಾರಿದ್ರು ಅವ್ರ ಇದನ್ನ ಒಂಥರ ಬೇರೆ ಏನೋ ಒಂಥರ ಸ್ಟಡಿ ಸ್ಪೇಸ್ ತರ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಏನು ಎಲ್ಲ ಇಲ್ಲಿ ಏನ್ ಹಾಕಿದ್ರು ವಾಕಿಂಗ್ ಕ್ಲಾಸೆಟ್ ಏನೇನೋ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತೆಗ್ದಿದ್ದಾರೆ, ಎಲ್ಲ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ ತೆಗೆದ್ಬಿಟ್ಟು. ಯಾಕೆ ಇದು ವಾಕಿಂಗ್ ಕ್ಲಾಸೆಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಸಪರೇಟ್ ಡೋರ್ ಇದೆ. ಅದಕ್ಕೆ 2 ಕಡೆಯಿಂದ ಬರ್ಬೋದು ಈ ರೂಮ್ಗೆ. ಆ ಕಡೆಯಿಂದ ಆ ಡೋರ್ ಇಂದ ಹೋದ್ರೆ ಆ ಕಡೆಯಿಂದ ಬರುತ್ತೆ, ಈ ಡೋರ್ ಇಂದ ಬಂದ್ರೆ ಈ ಕಡೆ ಡೈರೆಕ್ಟ್ ಆಗಿ ಕ್ಲಾಸೆಟ್ಗೆ ಬರುತ್ತೆ. ಇಲ್ಲೆಲ್ಲ ಮುಚ್ಚಿ ಇದನ್ನ ಕ್ಲಾಸೆಟ್ ಮಾಡ್ಬೋದು ನಾವು ಬೇಕಿದ್ರೆ. ನಾವು ಇವಾಗ ಮಾಡಿಲ್ಲ, ಇನ್ನು ಫ್ಯೂಚರ್ ಅಲ್ಲಿ ಬೇಕಿದ್ರೆ ಮಾಡಬಹುದು. ಅಂಡ್ ಪೇಂಟ್ ಕಲರ್ ಕೂಡ ಚೇಂಜ್ ಮಾಡಬೇಕು, ತುಂಬಾ ಬ್ಲೂ ಕಲರ್ ಕೊಟ್ಬಿಟ್ಟಿದ್ದಾರೆ, ಅದನ್ನು ನಾವು ಚೇಂಜ್ ಮಾಡಬಹುದು ಫ್ಯೂಚರ್ ಅಲ್ಲಿ. ಅಂಡ್ ಇಲ್ಲಿ ಇವಾಗ ಸದ್ಯ ನಮ್ಮ ಹತ್ರ ಇದ್ದಿದ್ದು ನಮ್ದು ಹಳೆ ವಾರ್ಡ್ರೋಬ್ ಅಲ್ಲಿ ರೂಮ್ ಅಲ್ಲಿ ಅದನ್ನ ಇಲ್ಲಿ ಇಟ್ಬಿಟ್ಟಿದೀನಿ. ಇವಾಗ ನೆಕ್ಸ್ಟ್ ಇಯರ್ ಅಪ್ಪ ಅಮ್ಮ ಬರ್ತಾರೆ ಅಂದಾಗೆಲ್ಲ ನಾವ್ ಇದನ್ನ ಬೆಡ್ ಎಲ್ಲ ಹಾಕ್ಬಿಟ್ಟು ಅರೇಂಜ್ ಮಾಡಬಹುದು ಚೆನ್ನಾಗಿ. ಸದ್ಯಕ್ಕೆ ಹಾಗೆ ಬಿಟ್ಟಿದೀವಿ. ಇದು ಹಿಂಗೆ ಬಂದ್ರೆ ಫುಲ್ಲು ಇಲ್ಲಿಂದ ನೋಡಿದ್ರೆ ಇಲ್ಲಿ ಕೆಳಗಡೆ ತನಕ ಕಾಣಿಸುತ್ತೆ. ಇವಾಗ ಉಳ್ದಿರೋದು ಆ ಕೆಳಗಡೆ ಸೆಕ್ಷನ್ ಬೇಸ್ಮೆಂಟ್. ನೋಡೋಣ ಅದನ್ನ. ಬೇಸ್ಮೆಂಟ್ ಅಂತ ಹೇಳಿದ್ರೆ ಯೂಶಲಿ ಇಂಡಿಯಾದಲ್ಲೆಲ್ಲ ಪಾರ್ಕಿಂಗ್ ಲಾಟ್ ಅನ್ನೆಲ್ಲ ಮೇ ಬಿ ಬೇಸ್ಮೆಂಟ್ ಅಂತ ಹೇಳ್ತೀವಿ ನಾವು. ಆದ್ರೆ ಕೆನಡಾದಲ್ಲಿ ಬೇಸ್ಮೆಂಟ್ ಅಂತ ಹೇಳಿದ್ರೆ ಬಿಲೋ ಗ್ರೌಂಡ್ ಲೆವೆಲ್ ಇಂದನೂ ಕೆಳಗಡೆ ಒಂದು ಸ್ಪೇಸ್ ಇರುತ್ತೆ ಅಥವಾ ರೂಮ್ಸ್ ಇರುತ್ತೆ, ಅದನ್ನ ಬೇಸ್ಮೆಂಟ್ ಅಂತ ಕರಿತೀವಿ. ಬಟ್ ನಮ್ಮ ಮನೆಯಲ್ಲಿ ಬಿಲೋ ಗ್ರೌಂಡ್ ಲೆವೆಲ್ ಅಲ್ಲಿ ಇಲ್ಲ ಬೇಸ್ಮೆಂಟ್, ನಮ್ದು ಗ್ರೌಂಡ್ ಲೆವೆಲ್ ಅಲ್ಲಿ ಇದೆ ಬೇಸ್ಮೆಂಟ್. ಸೊ ನಮ್ದು ಯಾಕಂತ ಹೇಳಿದ್ರೆ ನಮ್ದು ಮೇನ್ ಲಿವಿಂಗ್ ಏರಿಯಾ ಏನಿದೆ ಅದು 1 ಫ್ಲೋರ್ ಮೇಲ್ಗಡೆ. ಸೊ ಇವಾಗ ಬೇರೆ ಮನೆಗಳೆಲ್ಲ ಇವಾಗ ಸಿಂಗಲ್ ಹೌಸಸ್ ಎಲ್ಲ ಆದ್ರೆ ಅಲ್ಲಿರೋ ಬೇಸ್ಮೆಂಟ್ ಅನ್ನ ಜನಗಳು ರೆಂಟ್ ಕೊಟ್ಬಿಡ್ತಾರೆ. ಅಂದ್ರೆ ಆ ಬೇಸ್ಮೆಂಟ್ ಅನ್ನ ಅವರು ಅದರಲ್ಲಿ ಕಿಚನ್ ಮಾಡಬೇಕು, ಆಮೇಲೆ ಏನೋ ಒಂದು ವಾಶ್ರೂಮ್ ಎಲ್ಲ ಮಾಡಿಸಿ ಅದನ್ನ ರೆಂಟ್ ಕೊಡ್ತಾರೆ. ಆದ್ರೆ ನಮ್ಮ ಬೇಸ್ಮೆಂಟ್ ಇರೋದು ಇದೊಂಥರ ನಾವು ಅದನ್ನ ಬರೀ ರಿಕ್ರಿಯೇಷನ್ ರೂಮ್ ತರ ಯೂಸ್ ಮಾಡ್ಕೋಬಹುದು, ಬಿಕಾಸ್ ನಾವು ಅದರಲ್ಲಿ ಏನು ಮಾಡ್ಕೊಳಕ್ ಆಗೋದಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಹಾಲ್ವೇ ಇಂದ ಲೆಫ್ಟ್ ಕೆಳಗಡೆ ಬಂದ್ರೆ ಬೇಸ್ಮೆಂಟ್. ಇದು ತುಂಬಾ ಜಾಗ ಇದೆ, ಸ್ಟೋರ್ ಏನ್ ಬೇಕಿದ್ರು ಸ್ಟೋರ್ ಮಾಡ್ಕೊಳ್ಳೋ ತರ ಇಲ್ಲೇನೆ ಏನಾದ್ರು ಮಾಡ್ಕೋಬಹುದು. ಸೊ ಇದು ನಮ್ಮ ಬೇಸ್ಮೆಂಟ್. ಇಲ್ಲೊಬ್ರು ಆರಾಮಾಗಿ ಬೆಡ್ಶೀಟ್ ಹೊತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಸರಿ ಪಾಸ್ ಮಾಡ್ತೇವೆ ಬಾಬಾ, ಥ್ಯಾಂಕ್ ಯು. ಸೊ ಇದಿಷ್ಟು ಜಾಗ ಇದೆ ನಮ್ಗೆ ಎಕ್ಸ್ಟ್ರಾ ಈ ಮನೆಯಲ್ಲಿ. ಏನ್ ಬೇಕಿದ್ರು ಯಾವ ತರ ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಜಿಮ್ ಆಗಿ ಯೂಸ್ ಮಾಡ್ಕೋಬಹುದು, ಅವ್ರ ಗೇಮ್ಸ್ ರೂಮ್ ತರ ಯೂಸ್ ಮಾಡ್ಕೋಬಹುದು, ಅವ್ರ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ದೊಡ್ಡದಾಗಿ ಏನಾದ್ರು ಹೋಮ್ ಥಿಯೇಟರ್ ಮಾಡ್ಕೋಬಹುದು. ಸದ್ಯಕ್ಕೆ ನಾವಿಲ್ಲಿ ಎಲ್ಲ ರಿಯಾನ್ಸ್ದು ಸ್ವಲ್ಪ ಏನೇನ್ ಆಟ ಸಾಮಾನು ಅದೇನಾದ್ರು ಟಾಯ್ಸ್ ಅದು ಇದೆಲ್ಲ ಸುಮ್ಮನೆ ಹಂಗೆ ಹಾಕ್ಬಿಟ್ಟಿದೀವಿ, ಏನು ಸೆಟ್ಟಿಂಗ್ ಏನು ಮಾಡಿಲ್ಲ. ಅಂಡ್ ಇಲ್ಲಿ ಬೇಸ್ಮೆಂಟ್ ಇಂದ ನಮ್ಗೆ ಬ್ಯಾಕ್ ಯಾರ್ಡ್ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ವಿಂಟರ್ ಅಲ್ಲಿ ಇದು ಯೂಸೇ ಇಲ್ಲ, ಏನು ಫುಲ್ ಇದರಲ್ಲಿ ಮುಳುಗೋಗಿರುತ್ತೆ ಏನನ್ಸ ಸ್ನೋ ಅಲ್ಲಿ. ಸೊ ನಾವು ಹೋಗೋದೇ ಇಲ್ಲ, ಆಕ್ಚುಲಿ ನಾವು ಬೇಸ್ಮೆಂಟ್ಗೂ ಬರೋದೇ ಇಲ್ಲ ಯೂಶಲಿ ಇವಾಗ. ಅಂಡ್ ಇಲ್ಲೂ ಅಷ್ಟೇ ಇವಾಗ್ಲೂ ಸ್ನೋ ಆಗ್ತಾ ಇದೆ ಲೈಟ್ ಆಗಿ, ಇಲ್ಲೆಲ್ಲ ಸ್ನೋ ಬಿದ್ದಿರುತ್ತೆ, ನೀವು ನೋಡ್ಬೋದು. ಲೈಟ್ ಆಗಿ ಸ್ನೋ ಬೀಳ್ತಾ ಇದೆ. ಅಂಡ್ ಇದನ್ನ ಸಮ್ಮರ್ ಅಲ್ಲಿ ಆಕ್ಚುಲಿ ನಾವು ಚೆನ್ನಾಗಿ ರೆಡಿ ಮಾಡ್ಕೋಬಹುದು, ಎಲ್ಲ ಕರೆಕ್ಟ್ ಆಗಿ ಇಲ್ಲಿ ಗ್ರಾಸ್ ಎಲ್ಲ ಬೆಳೆಸ್ಬಿಟ್ಟು ಏನೆಲ್ಲ ಏನ್ ಬೇಕೋ ಅದೆಲ್ಲ ಹಾಕೋಬಹುದು. ಇಷ್ಟು ಜಾಗ ನಮ್ಗೇನೆ ಪ್ರೈವೇಟ್ ಆಗಿ. ಅಂಡ್ ಅಲ್ಲೊಂದು ಸಪರೇಟ್ ಗೇಟ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಯಾರ್ಡ್. ಅಂದ್ರೆ ಇಲ್ಲಿಂದಾನೆ ನಾವು ಆ ಕಡೆ ಹೋಗೋ ತರ, ಹೊರಗಡೆ ವಾಕ್ ಹೋಗ್ಬೇಕು ಅಂದ್ರೆ ಹಿಂಗಿನೇ ಇಲ್ಲಿಂದಾನು ಹೋಗ್ಬೋದು ನಾವು. ಬಟ್ ನಾವು ಯೂಸ್ ಮಾಡಲ್ಲ, ಸಮ್ಮರ್ ಅಲ್ಲಿ ಯೂಸ್ ಆಗುತ್ತೆ ಫಾರ್ ಶೋರ್. ಇವಾಗ ಇಲ್ಲಿ ಬಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ಏನಿದು ಫರ್ನೇಸ್. ಇದು ಇದ್ರ ಒಳಗಡೆ ನಮ್ಮ ಹೀಟಿಂಗ್ ಆಗಿರ್ಬೋದು, AC ಎಲ್ಲ ಫರ್ನೇಸ್ ಇರುತ್ತೆ. ಅಂಡ್ ಇಲ್ಲಿ ಎಲ್ಲ ಮನೆಯದು ಕಂಟ್ರೋಲ್ ಎಲ್ಲ ಇಲ್ಲೇ ಇರುತ್ತೆ, ಲೈಕ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮತ್ತೆ ನಮ್ಮ ವೈಫೈ ಬಾಕ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ. ಆಮೇಲೆ ಇದೊಂದು ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಇದೆ. ಸ್ಟೋರೇಜ್ ಅಂದ್ರೆ ಒಂಥರ ಹಿಡನ್ ಸ್ಟೋರೇಜ್ ಅಂತ ಹೇಳ್ಬೋದು. ಇದನ್ನ ಬಗ್ಕೊಂಡು ಹೋಗ್ಬೇಕು. ರೇಯಾನ್ಸ್ ಹೈಟ್ ಅಲ್ಲೂ ಇಲ್ಲ, ಅಂದ್ರೆ ರೇಯಾನ್ಶುನು ಒಂಚೂರು ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕು, ಇಲ್ಲ ಅಂದ್ರೆ ತಲೆಗೆ ತಾಗುತ್ತೆ. ಸೊ ನಾವು ಇವಾಗ ಇಲ್ಲಿ ಸದ್ಯಕ್ಕೆ ನಮ್ದು ಏನೋ ಬ್ಯಾಗ್ಗಳು, ಆಮೇಲೆ ಬೇಡದೇ ಇರೋದು ಏನಾದ್ರು ಥಿಂಗ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಇಲ್ಲಿ ಇಟ್ಬಿಟ್ಟಿದೀವಿ. ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಬಟ್
ಆ್ಯಂಡ್ ಹಾಲ್ವೇ ಅವಾಗಲೇ ಹೇಳ್ದಂಗೆ ರೈಟ್ ಸೈಡ್ ಲೆಫ್ಟಲ್ಲಿ ಬೇಸ್ಮೆಂಟ್, ರೈಟ್ ಸೈಡಲ್ಲಿ ಇಲ್ಲಿ ಗರಾಜ್ ಇದೆ ನಮ್ಮದು. ನಾವು ಒಳಗಡೆನೆ ನಿಲ್ಲಿಸ್ತೀವಿ ಕಾರು, ಬಿಕಾಸ್ ಆಬ್ವಿಯಸ್ಲಿ ಸ್ನೋ ಅಲ್ಲಿ ಹೊರಗಡೆ ಇದ್ರೆ ತುಂಬ ಏನು ಬೆಳಗ್ಗೆ ಕಷ್ಟ ಆಗುತ್ತೆ ಸಮ್ಟೈಮ್ಸ್ ಅದನ್ನ ಕ್ಲೀನ್ ಮಾಡ್ತಾ ಇರೋದು. ಇದು ಒಂದು ಜಸ್ಟ್ ಕಾರ್ ನಿಲ್ಸಕ್ಕೆ ಕರೆಕ್ಟ್ ಆಗಿದೆ, ಇದು ಗರಾಜ್ ಸರಿಯಾಗಿದೆ ಜಾಗ. ಆ್ಯಂಡ್ ಎಕ್ಸ್ಟ್ರಾ ಸ್ಟೋರೇಜ್ ಲೈಕ್ ಸೈಕಲ್ಲು, ಆಮೇಲೆ ಎಕ್ಸ್ಟ್ರಾ ಟೈರು ಅದು ಇದು ಎಲ್ಲ ಸ್ಟೋರೇಜ್ ಮಾಡಿ ಇಟ್ಟಿದ್ದೀವಿ ಅಷ್ಟೇ. ಇದಾಗಿತ್ತು ನಮ್ಮ ಹೋಮ್ ಟೂರ್ ವಿಡಿಯೋ. ನೀವು ತುಂಬಾ ಜನ ಇವಾಗಲ್ಲ ನಾವು ಮನೆ ತಗೊಂಡಿದ್ದೀವಿ ಅಂತ ಹೇಳ್ದಾಗಿಂದ ಕೇಳ್ತಾ ಇದ್ರಿ. ಸೊ ಒಂದು ಮಾಡಿ ಮುಗಿಸಿದ್ದೀವಿ ಇವತ್ತು ಆಫ್ಟರ್ ಲಾಂಗ್ ಟೈಮ್. ನಾವಿಲ್ಲಿ ಬಂದು ಇವಾಗ ಕರೆಕ್ಟ್ ಎಕ್ಸಾಕ್ಟ್ 2 months ಆಯಿತು. ಸದ್ಯಕ್ಕೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಐ ಡೋಂಟ್ ನೋ ಇದು ಎಷ್ಟೊತ್ತಾಗುತ್ತೆ, ಈಗ ಆಲ್ರೆಡಿ ತುಂಬ ಉದ್ದಾಗಿರ್ಬೋದು ಈ ಮನೆಯದು ಹೋಮ್ ಟೂರ್ ವಿಡಿಯೋ. ನಾನು ಮಾತಾಡ್ತಾನೆ ಇರ್ತೀನಿ. ಸೊ ಈ ಸದ್ಯಕ್ಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.